ಥೈಲ್ಯಾಂಡ್ನಲ್ಲಿ ಅಡುಗೆ ಮನೆಯ ವಾಸನೆ ಹಿಡಿದು ಕಾಡಾನೆಯೊಂದು ಅಡುಗೆ ಮನೆಗೆಯೊಳಗೆ ನುಗ್ಗಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ವೈರಲ್ ಆಗುತ್ತಿದೆ. ನೌ ದಿಸ್ ಎಂಬ ಹೆಸರಿನ ಟ್ವಿಟರ್ ಖಾತೆಯಲ್ಲಿ ಈ ವಿಡಿಯೋವನ್ನ ಅಪ್ಲೋಡ್ ಮಾಡಲಾಗಿದ್ದು, ಗಂಡು ಆನೆಯು ಆಹಾರವನ್ನ ಹುಡುಕುವ ವೇಳೆ ವಾಸನೆ ಹಿಡಿದು ನೇರ ಅಡುಗೆ ಮನೆಯೊಳಗೆ ನುಗ್ಗಿದೆ. ಅಡುಗೆ ಮನೆಯ ಕಿಟಕಿಯ ಮೂಲಕ ತಲೆ ಹಾಕಿ ಅಲ್ಲಿರುವ ಪಾತ್ರೆ ಸಾಮಾನುಗಳನ್ನ ಚೆಲ್ಲಾಪಿಲ್ಲಿ ಮಾಡಿ ಸಿಕ್ಕ ಆಹಾರ ವಸ್ತುಗಳನ್ನ ತಿನ್ನಲು ಪ್ರಯತ್ನಿಸಿದೆ. ಮನೆಯವರು ಆನೆಯ ಈ ವಿಡಿಯೋವನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದು, ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ವೈರಲ್ ಆಗಿದೆ. ಇವತ್ತೇ ಲೇಟ್ ಆಗಿಬಿಡ್ದು ನಾನು. ಹೋಗಿತ್ತಲ್ಲ ಇನ್ನ ಕಡೆಗೆ. ಏನು ಸಿಗ್ತದೆ ಕಣ? जाओ महाराज जी, जाओ जाओ जाओ.